ಭಾಷೆಯ ಉಳಿವಿಗಾಗಿ ಮತ್ತು ತುಳು ಪದಗಳ ಪುನರ್ಬಳಕೆಗೆ ಹಾಗೂ ಜನರಿಗೆ ಪರಿಚಯಿಸಲೆಂದೇ ಕೈಗೊಂಡ ಕೊಪ್ಪರಿಗೆ ಎಂಬ ಆನ್ಲೈನ್ ತುಳು ಶಬ್ದಕೋಶದ ಬಿಡುಗಡೆ ಸಮಾರಂಭವು ಮಂಗಳೂರಿನ ಉರ್ವ ಸ್ಟೋರ್ ಯುವ ವಾಹಿನಿ ಸಭಾಂಗಣದಲ್ಲಿ ನಡೆಯಿತು. ಕೊಪ್ಪರಿಗೆ ಆನ್ಲೈನ್ ತುಳು ಡಿಕ್ಷನರಿಯನ್ನು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಹಾಗೂ ಬಿಜೆಪಿ ವಕ್ತಾರರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ರವರು ಬಿಡುಗಡೆ ಮಾಡಿದರು. ಕೊಪ್ಪರಿಗೆ ಡಿಕ್ಷನರಿಯ ಡೆವಲಪರ್ ಸುಮಂತ್ ಪೂಜಾರಿ ಹೆಬ್ರಿಯವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ದಯಾನಂದ್ ಜಿ ಕತ್ತಲ್ ಸರ್, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಪಟ್ಲ ಸತೀಶ್ ಶೆಟ್ಟಿ, ಸನಾ ಗ್ರೂಪ್ ಮಾಲಕ ಸಾಗರ್, ಜೈ ತುಳುನಾಡು ಸಂಘಟನೆಯ ಅಧ್ಯಕ್ಷ ಸುದರ್ಶನ್ ಸುರತ್ಕಲ್, ಕೊಪ್ಪರಿಗೆ ಡಿಕ್ಷನರಿಯ ಡೆವಲಪರ್ ಸುಮಂತ್ ಪೂಜಾರಿ ಹೆಬ್ರಿ, ಅರುಣ್ ಸುರತ್ಕಲ್ ಉಪಸ್ಥಿತರಿದ್ದರು. ಕೊಪ್ಪರಿಗೆ ತುಳು ಭಾಷೆಯಲ್ಲಿ ಉಪಯೋಗ ಮಾವಂತ ಶಬ್ದದ ಶಬ್ದ ಕೊಟ್ಟು ಬಂದದ್ದು ಆಯ್ತ ಉಪಯೋಗ ಆಯ್ತ ಉಚ್ಚಾರ ಇನ್ನಿತರ ತಂತ್ರಜ್ಞಾನ ಉಪಯೋಗ ಮಾಡ್ತದ್ದು ಅವರಿಗೆ ಇಂಟರ್ನೆಟ್ ಮೂಲಕ ಬಳಸಿದವರಿಗೆ ಉಪಯೋಗ ಮಾಡುವಂತಹ ತುಂಬ ಕೆಲಸ ಮಾಡ್ತಾರೆ. ಪುರಾಣ ಜಗತ್ತಿನ ಯುದ್ಧದ ಅಭಿಯಾನಗಳು ತುಳು ಭಾಷೆಯ ಬಗ್ಗೆ ಅಭಿಮಾನ ಇಟ್ಟು 4 ಲಕ್ಷ ಜನ ತುಳು ಬಂಧುಗಳು ಎಂಚ ಇಂದು ಒಗ್ಗಟ್ಟಾದ ಪ್ರಯತ್ನ ಮಾಡಿಕೊಂಡು ಕುಂಜಿ ಹುಡುಗ ಸುರುತ ಕೆಲಸ ಮಾಡಿರುತ್ತೆ. ಎಲ್ಲ ಆಯ್ತು ಭಾಗವಹಿಸಿದ ಮುಖ ಮಸ್ತ್ ಜನ ಆಯ್ತು ಅಪ್ರಿಷಿಯೇಟ್ ಮಾಡಿದ್ದಾರೆ. ಆಯ್ತು ಓಕೆ ನಾನು ಸಾಗರ ಬಂದಿದ್ದೆ ವಾರಿ ಹೋಗ್ಕೊಂಡು 7 ದಿನ ನನಗೆ ಅನ್ಕೊಂಡು ಮುಖ್ಯಮಂತ್ರಿನ ಭೇಟಿ ಮಾಡ್ತಿದ್ದು ನಿಖಿಲ ಮಾತಿನ ಪರವಾಗಿ ಒಂದು ಕಾಕಲಿಕ್ಕೋದು ತುಳು ಭಾಷೆಗೂ ಎಡಮನೆ ಪರಿಚಯಗಳು ಸ್ಥಾನ ಸಿಕ್ಕೋದು ಬಂದ ಶುರು ಎಂಟು ಐಕ್ಯ ರಾಜ್ಯದಲ್ಲಿ ಐಕ್ಯ ಶರತ್ ಸಾಲಿಯಾನ್ ವಿಫೋ ನ್ಯೂಸ್ ಮಂಗಳೂರು.